ಮಂಗಳೂರಿನ ಮೂಡುಶೆಡ್ಡೆಯ ಎದುರುಪದವು ನಿವಾಸಿ 22 ವರ್ಷದ ಮೊಹಮ್ಮದ್ ಆಶಿಕ್ ಎಂಬಾತ ಕಳೆದ ಮಾರ್ಚ್ 21ರ ಮಧ್ಯರಾತ್ರಿ ತನ್ನ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ. ಆರಂಭದಲ್ಲಿ ಈ ಸಾವಿಗೆ ನಿಖರವಾದ ಕಾರಣ ತಿಳಿದಿರಲಿಲ್ಲ. ಆದರೆ ಆಶಿಕ್ನ ಮೊಬೈಲ್ ಅನ್ನು ಪರಿಶೀಲಿಸಿದಾಗ ಸ್ಫೋಟಕ ಸತ್ಯವೊಂದು ಹೊರಬಿದ್ದಿದೆ. ಆಶಿಕ್ ನಗರದ ಕೂಳೂರಿನ ಖಾಸಗಿ ಕಾಲೇಜಿನಲ್ಲಿ ಕಲಿಯುತ್ತಿದ್ದಾಗ ಅದೇ ಕಾಲೇಜಿನ ಉಳ್ಳಾಲ ನಿವಾಸಿ ಸಮಿಯಾ ಸಬಾ ಎಂಬ ಯುವತಿಯನ್ನ ಪ್ರೀತಿಸುತ್ತಿದ್ದ. ಇಬ್ಬರ ನಡುವೆ ಅನ್ಯೋನ್ಯ ಬಾಂಧವ್ಯವಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಬಾ ಆಶಿಕ್ನಿಂದ ದೂರವಾಗತೊಡಗಿದ್ದಳು ಎನ್ನಲಾಗಿದೆ. ಕೇವಲ ದೂರವಾಗುವುದು ಮಾತ್ರವಲ್ಲದೆ ಆತನಿಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡುತ್ತಿದ್ದಳು ಎಂಬ ಗಂಭೀರ ಆರೋಪವನ್ನ ಆಶಿಕ್ ಮನೆಯವರು ಮಾಡಿದ್ದಾರೆ. ಇನ್ನು ಆಶಿಕ್ ತಂದೆ ಮೊಹಮ್ಮದ್ ಅನೀಫ್ ಅವರು ಕಾವೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಸಬಾಳ ಕಿರುಕುಳವೇ ತನ್ನ ಮಗನ ಸಾವಿಗೆ ಕಾರಣ ಎಂದು ತಿಳಿಸಿದ್ದಾರೆ. ನೀನು ಎಲ್ಲಿಗಾದರೂ ಹೋಗಿ ಸಾಯಿ ಎಂದು ಹೇಳುವುದಲ್ಲದೆ ಸಬಾ ಸದಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಳು. ಅಷ್ಟೇ ಅಲ್ಲದೆ ಆಶಿಕ್ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲೂ ಸಬಾ ಆತನೊಂದಿಗೆ ವಿಡಿಯೋ ಕಾಲ್ನಲ್ಲಿದ್ದು ಅವಳೇ ಆತ್ಮಹತ್ಯೆಗೆ ಪ್ರಚೋದನೆಯನ್ನ ನೀಡಿದ್ದಾಳೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸಬಾ ತನ್ನ ಮಗನೊಂದಿಗೆ ಪ್ರೀತಿಯ ನಾಟಕವಾಡಿ ಆತನಿಂದ ಹಣ ಖರ್ಚು ಮಾಡಿಸಿ ಕೊನೆಗೆ ಆತನನ್ನ ಸಾವಿಗೆ ದೂಡಿದ್ದಾಳೆ ಎಂದು ಆಶಿಕ್ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಶಿಕ್ ಆಕೆಯನ್ನು ಪ್ರಾಮಾಣಿಕವಾಗಿ ಪ್ರೀತಿಸುತ್ತಿದ್ದ ಎಂದು ಆತನ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ. ಹುಡುಗಿಗೆ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನನ್ನ ಹುಡುಗಿ ಉಳ್ಳಾಲದ ಅವನ ಗರ್ಲ್ ಫ್ರೆಂಡ್ ಕಾಲೇಜಲ್ಲಿ 2 ವರ್ಷದಿಂದ ಲವ್ ಇತ್ತು ಅವಳಿಗೆ, ಡಿಗ್ರಿ ಮಾಡುವ ಅಷ್ಟರಲ್ಲಿ. ಅವಳಿಗೆ ಫೋನ್ ಮಾಡಿ ಆಶಿಕ್ ತಂಗಿಗೆ ಫೋನ್ ಮಾಡಿದ್ದು, ನಿನ್ನ ಬ್ರದರಲ್ಲಿ ಸುಸೈಡ್ ಮಾಡಿದ್ದಾನೆ ಹೋಗಿ ಅಂತ. ಮತ್ತು ಫೋನ್ ಮಾಡಿ ಎಲ್ಲಿಗೆ ಹೇಳಿದರು. ಹುಡುಗಿಗೆ ಸುಸೈಡ್ ಮಾಡಿದ್ದಾನೆ ಅಂತೇಳಿ ಇಲ್ಲ, ಲೈವಲ್ಲೇ ಸುಸೈಡ್ ಮಾಡಿದ್ದು. ಲೈವಲ್ಲೇ ಸುಸೈಡ್ ಮಾಡಿದ್ದು. ಸುಸೈಡ್ ಮಾಡಿದ ಮೇಲೆ ಇವರು ಹುಡುಗಿ ಫೋನ್ ಮಾಡಿ ಹೇಳಿದ್ದು ಆಶಿಕ್ ತಂಗಿಗೆ, ಹೀಗೆ ನಿನ್ನ ಬ್ರದರ್ ಅಲ್ಲಿ ಸುಸೈಡ್ ಮಾಡಿದ್ದೇನೆ ಅಂತ ಹೇಳಿ. ಮತ್ತು ನನ್ನ ಬ್ರದರು ಮತ್ತು ಆಶಿಕ್ ತಂಗಿ ಮನೆಗೆ ಹೋಗುವಾಗ ಫ್ಯಾನಿಗೆ ನೇತಾಕಿ ಆತ್ಮಹತ್ಯೆ ಮಾಡಿದ್ದಾನೆ. ಮತ್ತು ಅವ್ರ ಫ್ರೆಂಡ್ ರಾತ್ರಿ ಒಂದು 40-45ಕ್ಕೆ ಅಲ್ಲಿಂದ ಕಾರಲ್ಲಿ ಎತ್ಕೊಂಡು AG ಹಾಸ್ಪಿಟಲಿಗೆ ಹೋಗಿದ್ದಾರೆ. ಹೋಗುವಾಗನೇ ಡೆತ್ ಆಗಿದ್ದಾರೆ. ಮತ್ತು ಅವ್ರು ಫೋನ್ ಮಾಡ್ತಿದ್ರು ಹುಡುಗಿ, ಏನಾಗಿದೆ ಅಂತ. ಆ್ಯಕ್ಚುಲಿ ಇಲ್ಲೇ 1:35ಗೆ ಡೆತ್ ಆಗಿದೆ. ಮತ್ತು ಹುಡುಗಿ ತಂಗಿಗೆ ಫೋನ್ ಮಾಡಿ ಅವ್ರದ್ದು ನಂಬರ್ ಇತ್ತು, ಅವ್ರು ಫೋನ್ ಮಾಡಿ ಹೇಳಿದ್ದಾರೆ. ಯಾಕೆ ಈ ಥರ ಮಾಡಿರ್ಬೋದು? ಆ್ಯಕ್ಚುಲಿ ನಮಗೆ ಸಹ ಗೊತ್ತಿರಲಿಲ್ಲ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಂದು ಹೇಳಿ. ಆ್ಯಕ್ಚುಲಿ ಆತ್ಮಹತ್ಯೆ ಮಾಡಿ 4 ದಿವಸ ನಾವು ಹೋಗಲಿಲ್ಲ. 4 ದಿವಸ ಬಿಟ್ಟು ನಾವು ಸ್ಟೇಷನ್ಗೆ ಹೋಗಿದ್ದೇವೆ. ಯಾವ ಕಾರಣಕ್ಕೆ ಇವಳು ಸುಸೈಡ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಸುಸೈಡ್ ಮಾಡುವಂಥದ್ದು ಯಾವುದೂ ಒಂದು ಪ್ರಾಬ್ಲಮೇ ಇರಲಿಲ್ಲ. ಮತ್ತು ನಾವು ಒಂದು 4 ಡೇಸ್ ಬಿಟ್ಟು ಮತ್ತು ಮೊಬೈಲಲ್ಲಿ ಓಪನ್ ಮಾಡುವಾಗ ಅದರಲ್ಲೆಲ್ಲ ಗೊತ್ತಾಯಿತು ಈ ಥರ ಇವ್ರದ್ದು ಟಾರ್ಚರ್ ಇತ್ತು ಅಂತ. ಇವಳಿಗೆ ಬೇರೆ ಅಕ್ರಮವಾಗಿ ಬೇರೆ ಲವರ್ಸ್ ಇತ್ತು, ಅದಕ್ಕಾಗಿ ಇವನು ಕೇಳ್ತಿದ್ದ ಯಾರು ಏನಂತ. ಅದಕ್ಕೆ ಅವಳಿಗೆ ಸಹ ಗೊತ್ತಾಯಿತು ಈ ಥರ ಮ್ಯಾಟ್ರಲ್ಲಿ ಇವನಿಗೆ ಗೊತ್ತಾಗಿದೆ ಅಂತ ಹೇಳಿ ಎಲ್ಲ. ಮತ್ತು ಅವಳು ಫೋನ್ ಮಾಡಿ ಮೆಸೇಜಲ್ಲಿದೆ ಅವಳ ಹತ್ರ ಇವನು ಮಾತಾಡಿ ಚಾಟ್ ಮಾಡಿದಲ್ಲ, ಅವಳೇ ಲೈವಾಗಿ ಹೇಳಿದ್ದಾಳೆ, ಯಾಕೆಂದರೆ ನೀ ಸುಸೈಡ್ ಮಾಡು ಹಾಗೆ ಹೀಗೆ ಅಂತಲ್ಲ ಹೇಳಿ. ಮತ್ತು ಲೈವಲ್ಲಿ ಸುಸೈಡ್ ಮಾಡಿದ್ವಿ ಮನೆಯಲ್ಲಿ. ಸುಸೈಡ್ ಮಾಡುವಂಥದ್ದು ಏನೂ ಇಲ್ಲ, ಅಂಥದ್ದು ಏನೊಂದು ಇದಿಲ್ಲ. ಇವನಿಗೆ ಬೇರೆ ಬಾಯ್ ಫ್ರೆಂಡಲ್ಲಿತ್ತು. ಸದ್ಯ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಡಿಯೋ ಕಾಲ್ನಲ್ಲಿದ್ದ ದಾಖಲೆಗಳು ಮತ್ತು ಮೊಬೈಲ್ ಚಾಟ್ಗಳನ್ನು ಪರಿಶೀಲಿಸಲಾಗುತ್ತಿದೆ.